ಹಾಸ್ಟೆಲ್ ಸಿಬ್ಬಂದಿಯ ಬೇಜವಾಬ್ದಾರಿತನದ ಪರಮವಾದಿ. ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದ ಅವ್ಯವಸ್ಥೆ. ಸರಿಯಾದ ಊಟ ಇಲ್ಲ, ಮೂಲಭೂತ ಸೌಕರ್ಯದ ಬಗ್ಗೆ ಕೇಳೋ ಹಾಗಿಲ್ಲ. ವಾರ್ಡನ್ ಅಡುಗೆ ಸಿಬ್ಬಂದಿ ಆಡಿದ್ದೇ ಆಟ ಅಂತಾರೆ ವಿದ್ಯಾರ್ಥಿಗಳು. ಸರಗೂರು ಪಟ್ಟಣದ ಅರಣ್ಯ ಇಲಾಖೆ ಮುಂಭಾಗದಲ್ಲಿರುವ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯವು ಅವ್ಯವಸ್ಥೆಯ ಆಗರವಾಗಿದ್ದು, ಇಲ್ಲಿನ ವಿದ್ಯಾರ್ಥಿಗಳಿಗೆ ಸರಿಯಾದ ವಸತಿ ಹಾಗೂ ಊಟದ ವ್ಯವಸ್ಥೆಯೇ ದೊರೆಯುತ್ತಿಲ್ಲ. ಜೊತೆಗೆ ಹಾಸ್ಟೆಲ್ ಸಿಬ್ಬಂದಿ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ ಎನ್ನುವ ಆರೋಪಗಳು ಕೇಳಿಬಂದಿದೆ. ಹಾಸ್ಟೆಲ್ ವಾರ್ಡನ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಅಡುಗೆ ಸಿಬ್ಬಂದಿ ಕೂಡ ತೀವ್ರ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಹಾಸ್ಟೆಲ್ ಅವ್ಯವಸ್ಥೆಯ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆಯ ಗಮನಕ್ಕೆ ಸಾಕಷ್ಟು ಬಾರಿ ತಂದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಅಳಲು ತೋಡಿಕೊಂಡಿದ್ದಾರೆ. ಹಾಸ್ಟೆಲ್ ಪಕ್ಕದಲ್ಲಿ ಅಂಬೇಡ್ಕರ್ ಭವನ ಇದೆ. ಮದುವೆ ಇನ್ನಿತರ ಕಾರ್ಯಕ್ರಮ ನಡೆದರೆ ಬೆಳಿಗ್ಗೆ ಮತ್ತು ಸಂಜೆ ಭವನದಿಂದ ಮಕ್ಕಳನ್ನು ಕರೆದುಕೊಂಡು ಹೋಗಿ ಅಲ್ಲಿಂದಲೇ ಊಟವನ್ನು ತೆಗೆದುಕೊಂಡು ಬಂದು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಕೊಡುತ್ತಾರೆ. ವಾರ್ಡನ್ಗೆ ಈ ಬಗ್ಗೆ ವಿದ್ಯಾರ್ಥಿಗಳು ದೂರು ನೀಡಿದರೆ ನಾಳೆ ಬಂದು ಸರಿ ಮಾಡುತ್ತೇನೆ ಎಂದು ತಪ್ಪಿಸಿಕೊಳ್ಳುತ್ತಾರೆ. ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲವಾಗಿದ್ದು, ಸ್ವಚ್ಛತೆಯೇ ಇಲ್ಲ. ವಿದ್ಯಾರ್ಥಿಗಳಿಗೆ ಕನಿಷ್ಠ ಫ್ಯಾನ್ ವ್ಯವಸ್ಥೆ ಕೂಡ ಸರಿಯಾಗಿ ಮಾಡಿಕೊಟ್ಟಿಲ್ಲ. ಸರ್ಕಾರದಿಂದ ಬಂದಂತಹ ಪೀಠೋಪಕರಣಗಳನ್ನು ಕೂಡ ಹಾಸ್ಟೆಲ್ಗೆ ನೀಡುತ್ತಿಲ್ಲ. ಶನಿವಾರ ಮತ್ತು ಭಾನುವಾರ ಮಕ್ಕಳನ್ನು ಮನೆಗೆ ಹೋಗಿ ಎಂದು ಅಡುಗೆ ಸಿಬ್ಬಂದಿ ಹೇಳುತ್ತಿದ್ದು, ಈ ಬಗ್ಗೆ ಪ್ರಶ್ನಿಸಿದರೆ ವಾರ್ಡನ್ ಹೇಳಿದ್ದಾರೆ ಎಂದು ಹೇಳುತ್ತಿದ್ದಾರೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಹಾಸ್ಟೆಲ್ಗೆ ಕಾವಲುಗಾರ ಕೂಡ ಇಲ್ಲ. ಹೊರಗಿನ ಜನರು ಬಂದು ಹಾಸ್ಟೆಲ್ನಲ್ಲಿ ತಮ್ಮದೇ ಕಾರುಬಾರು ಮಾಡುತ್ತಿದ್ದಾರೆ. ಯಾರು ಬಂದರು, ಯಾರು ಹೋದರು, ಯಾರು ಕೇಳುವವರೇ ಇಲ್ಲದಂತಾಗಿದೆ ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಈ ಮೇಲಧಿಕಾರಿಗಳು ನಿಮ್ಮ ವಾರ್ಡನ್ನು ಯಾರು ಸಾಹೇಬ್ರು ಬಂದೇ ಇಲ್ಲ, ಮಕ್ಕಳನ್ನ ಏನು ಅಂತ ಕೇಳೋದಿಲ್ಲ ಸರ್. ಬೇರೆ ಸಮಸ್ಯೆ ಮೂಲ ಸೌಕರ್ಯಗಳು ಏನಾರ ಕೊಡ್ತಿದ್ದೀರಾ? ಏನು ಕೊಡ್ತಿಲ್ಲ ಸರ್. ಇಲ್ಲಿ ಅಡುಗೆಯವ್ರದ್ದು ಏನೋ ಸಮಸ್ಯೆನಾ? ಅಡುಗೆಯವ್ರಿಗೆ ಸರ್. ಹಾಂ, ಈಗ ಕರಾಟೆಗೆ ನಿಮ್ಮ ಮೂಲ ಸೌಕರ್ಯ ಅಡುಗೆ ಚಾಟ್ ಪಗರ ಏನು ನೀಡ್ತಿಲ್ಲ. ಹಾಂ, ಈಗ ನೀವು ಮೇಡಮ್ ನಿಮ್ಮ ವಾರ್ಡನ್ ಕರೆ ಮಾಡಿ ಹೇಳಲ್ವ ನೀವು? ಹಾಸ್ಟೆಲ್ಗೆ ಬಂದೇ ಇಲ್ಲ. ಅಂದ್ರೆ ಅದ್ರ ಪ್ರಕಾರ ಕೊಡ್ತಾ ಇಲ್ಲ. ನಾವು ಅಂತ ಏನು ಕೊಡ್ತಾರೆ ಅದನ್ನ ಕೊಡ್ತಾರೆ. ಊಟ ಗೀಟ ಏನು ಸೌಲಭ್ಯ ಏನು ಕೊಡಲ್ಲ. ಸೋಪಿನ ಪೆಟ್ಟಿ ಎಲ್ಲನೂ ಅವರೇ ಮಾಡಿಕೊತಾರೆ. ಆಮೇಲೆ ಶನಿವಾರ ದಿನ ಊಟ ಅಡುಗೆ ಏನು ಮಾಡಲ್ಲ ಕರೆಕ್ಟಾಗಿ. ಸೌಲ್ಗೆ ಏನಾರ ಸೋಪಿನ ಪೆಟ್ಟಿ ಅವ್ರು ಏನು ಇದ್ರೆ ಮಡಿಕತ್ತಾರ. ಮನೆಗೆ ಹೋಗಿ ಅಂತಂತಾರೆ ಹಾಸ್ಟೆಲ್ ಬರ್ತಿಲ್ವಾ? ಈ ಶನಿವಾರ ಭಾನುವಾರ ಬಂದಾಗ ನಿಮ್ಮ ಮನೆಗೆ ಹೋಗಿ ಅಂತ ಕೇಳ್ತಾರ? ಮನೆಗೆ ಹೋಗಿ ಫೋನ್ ಮಾಡಿ ಹೇಳ್ತಾರೆ. ಶನಿವಾರ ದಿನ ಅಷ್ಟೇ. ಶನಿವಾರ ಏನಾರು ಇದ್ರೆ ಅನ್ನ ಸಂಜೆ ಮಾಡ್ಕೊಂಡ್ಬಿಡ್ತಾರೆ. ಒಂದೊಂದು ದಿನ ಡೈಲಿ ಅಂತಂದ್ರೆ ಎಲ್ಲ ಮಕ್ಕ ಎಲ್ಲ ಊರಿಗೆ ಹೋಗಿ ಹಂಗೆ ಅಂತಂತ ಎಲ್ಲ ಮನೆ ಕಳಕ ದಾರಿ ಕೊಡೋದು. ಆಮೇಲೆ ಇಷ್ಟ ಬೇರೆ ಕಡೆಯಿಂದ ಎಲ್ಲ ಒಳಗೆ ನುಗ್ತಾರೆ ಬಂದು